ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ರಿಲೀಸ್ ಆಗಿರುವ ಕ್ರಾಂತಿ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋಣ. ನಿಮಗೆ ಹೆಂಗೆ ಅನ್ನಿಸ್ತು ಟ್ರೈಲರ್ ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನನಗೆ ನೋಡಿದಾಗ ಈ ಟ್ರೈಲರ್ ನೋಡಿದಾಗ ಅವನಜ್ಜಿ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಸಿನಿಮಾದ BGM ಅದೆಲ್ಲ ನೋಡಿದಾಗ ಸಿನಿಮಾ ಮಾತ್ರ ಮಸ್ತಾಗಿದೆ. ಎಲ್ಲರೂ ಹೋಗಿ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋಣ, ಎಲ್ಲರೂ ಸೇರಿ. ಕನ್ನಡದ ಈ ವರ್ಷದ ಎಂಡಿಗೆ ಒಂದು ಅತ್ಯುತ್ತಮ ಕನ್ನಡದ ಸಿನಿಮಾ ಬರ್ತಾ ಇದೆ. ದಯಮಾಡಿ ಸಿನಿಮಾವನ್ನು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಯಾಕಂದರೆ ಇಂಥ ಸಿನಿಮಾವನ್ನು ಮಾಡಿರೋದು ಫ್ಯಾಮಿಲಿಗೋಸ್ಕರನೂ ಇರುತ್ತೆ. ಯಾಕಂದರೆ ಮಾಸ್ ಇದೆ, ಎಲ್ಲ ಎಮೋಷನ್ ಇದೆ, ಎಲ್ಲವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ತರುಣ್ ಸುಧೀರ್ ಅವರು. ಹಾಗೆಯೇ ರಾಕ್ಲೈನ್ ವೆಂಕಟೇಶ್ ಅವರ ಪ್ರೊಡಕ್ಷನ್ನಿಂದ ಬರ್ತಾ ಇರೋದು ಈ ಸಿನಿಮಾ. ತುಂಬ ಖುಷಿಯಾಗುತ್ತೆ. ಈ ಥರ ಒಬ್ಬ ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ, ಒಬ್ಬ ಕನ್ನಡದ ಟಾಪ್ ನಟರು ಈ ಥರ ಸಿನಿಮಾ ಮಾಡಿದಾಗ ಅನೇಕ ಇನ್ನು ಈಗ ತಾನೇ ಸಿನಿಮಾಕ್ಕೆ ಇಂಡಸ್ಟ್ರಿಗೆ ಬರ್ತಿರುವಂತಹ ಸಣ್ಣ ಪುಟ್ಟ ಕಲಾವಿದರಿಗೂ ಕೂಡ ಇದು ಒಂಥರ ಪ್ರೇರಣೆ. ಆ ಸಿನಿಮಾದಲ್ಲಿ ಮಾಲಾಶ್ರೀ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಅತ್ಯುತ್ತಮ ಸಿನಿಮಾ ಅಂತ ಹೇಳ್ಬೋದು ರೀ. ನೋಡೋಕ್ಕೆ ಆ ಸಿನಿಮಾ ಮಾಸ್ ಲೆವೆಲ್ಲು, ಆ BGM ಮತ್ತೆ ಹಳೆ ದರ್ಶನ್ ನೋಡ್ದಂಗೆ ಆಗ್ತಾಯಿದೆ. ಆ ಕಟ್ ಮಸ್ತ್ ಆದ ದೇಹ, ದರ್ಶನ್ ಬರೋ ರೀತಿ ನೋಡಿದ್ರೆ ಮತ್ತೆ ಹಳೆ ದರ್ಶನ್, ಮತ್ತೆ ಹಳೆಯ ಸಾರಥಿ ಇರೋ ದರ್ಶನ್, ಯಜಮಾನ ದರ್ಶನ್ ನೋಡ್ದಂಗೆ ಆಗ್ತಾಯಿದೆ. ಅಜ್ಜಿ ಮಸ್ತಾಗಿದೆ ಸಿನಿಮಾ ಮಾತ್ರ. ನಾನು ಟ್ರೈಲರ್ ನೋಡಿದೆ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಟ್ರೈಲರಲ್ಲಿ ನೋಡಿದಾಗ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.